ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ವಿವರ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ನಟನ ಕನ್ಯಾ ಮರಿಯಮ್ಮ ಜನ್ಮದಿನಾಚರಣೆ ಕುರಾಲ್ ಪರ್ಬ ಸೋಮವಾರ ನಾಡಿಡುರ್ಮೆಲ ನಡೆತದಂಡ ವಿಟ್ಲ ಪೆರುವಾಯ್ದ ಫಾತಿಮಾ ಮಾತೆನ ಇಂಗ್ರೇಜಿಡ್ ಇಸೇಸಾ ಬಲಿ ಪೂಜೆದ ಒಟ್ಟಿಗೂ ಕುರಾಲ್ ಪೂಜೆ ನಡಪಾದ ಭಕ್ತರಿಗೆ ಕುರಾಲ್ ಪಟ್ಟಿಯರು ತುಳು ಜನಕ್ಲನ ಇಲ್ಲದಿಂಜಾವನ ಬುಧವಾರ ಉನ್ಪುನ ಕಟ್ಟದಂಚನೆ ತುಳುನಾಡದ ಕ್ಯಾಥೋಲಿಕ್ ಕ್ರಿಶ್ಚಿಯನ್ದಕ್ಲು ವರ್ಷಲ ಸೆಪ್ಟೆಂಬರ್ ಎನ್ಮೇಕ್ ಕುರಾಲ್ ಪರ್ಬ ಆಚರಣೆ ಮಲ್ಪೇರು ಒಂದು ಯೇಸು ಕ್ರಿಸ್ತರನ ಅಪ್ಪೆ ಕನ್ಯಾ ಮರಿಯಮ್ಮನ ಪುಟ್ಟಿನ ದಿನ ಆದಿತ್ತದು ಈ ದಿನ ಭಕ್ತರ ತಂಕ್ಲು ಬುಲೆಯಿನ ಭಾರತ ಪೊಸಕುರಲನ ಮೆರವಣಿಗೆಡು ಇಂಗ್ರೇಜಿ ಕೊನದು ಅವಳು ಧರ್ಮಗುರುಕುಲು ಈ ಸೇಸಬಲಿ ಪೂಜೆದ ಒಟ್ಟಿಗೂ ಕುರಲ್ ಪೂಜೆ ಮಲ್ತದ ಭಕ್ತರಿಗೆ ಕುರಲ್ ಪಟ್ವೇರು ಮೋಂತಿ ಪರ್ಬ ಮೋಂತಿ ಪಿಸ್ಟೊಂದಲ ಇಂದಿಕ್ ಪನ್ಪೇರು ತುಳು ಜನಕ್ಕುಲೊಂದೇನು ಕುರಾಲ್ ಪರ್ಬ ಅಂತ ಪನ್ಪೇರು ಬಂಟ್ವಾಳ ತಾಲೂಕು ವಿಟ್ಲ ಪೆರುವಾಯ್ದ ಫಾತಿಮಾ ಮಾತೆ ಇಂಗ್ರೇಜಿಡ್ ಸೋಮವಾರ ಕುರಾಲ್ ಪರ್ಬದ ಆಚರಣೆ ನಡೆತಂಡ ಪ್ರಧಾನ ಧರ್ಮಗುರು ಅನಿಲ್ ಐವನ್ ಫೆರ್ನಾಂಡಿಸ್ ಬೊಕ ಗುರುಕುಲು ಸೈಮನ್ ಡಿಸೋಜಾ ಇಸೇಸ ಬಲಿ ಪೂಜೆದ ಒಟ್ಟಿಗೂ ಕುರಾಲ್ ಪೂಜೆ ಮಲ್ತದ ಭಕ್ತರಿಗೆ ಕುರಾಲ್ ಪಟ್ಟಿಯರ ಪರ್ಬುಡ್ ತುಂಬು 9 ದಿನದ ನೋವಿನ ಪ್ರಾರ್ಥನೆ ಪೂಜೆ ನಡಪುಂಡು ಜೋಕ್ಲಕ್ಲನ ಬಿತ್ತಳ್ಳು ತಿಕ್ಕಿನ ಪುರ್ಪೊಲಿನ ಇಂಗ್ರೇಜಿಗೆ ನಿಚ್ಚಲ ಕನತದ ಕನ್ಯಾ ಮರಿಯಮ್ಮ ಮೇರಿ ಅಪ್ಪೆಗೆ ಅರ್ಪಣೆ ಮಲ್ಪೇರ ಪರ್ಬದ ದಿನ ಇಲ್ಲಡೆ ಕಾಯಿ ಕಜಿಪುಡು ಗಡ್ತದ ಮನಸ್ಸು ಇಲ್ಲಡೆ ಕನತಿನ ಕುರಲಿಡ್ದ ಕೆಲವು ಬಾರ್ತಿತ್ತದ ಅರಿ ಮಲ್ತದ ಐನು ಪೊಡಿ ಮಲ್ತದ ಪೇರಿಡು ಪಾಡ್ದು ಪರ್ಪೇರ ಕುರಾಲನ ದೇವೇರ್ನ ಮಂಟಪವು ಕಟ್ಟುವೇರ ಒಂದು ಬುಧವಾರ ಉನ್ಪುನಂಚಿನವೇ ಆಚರಣೆ ಆದುಂಡು ತುಳು ಭಾಷೆನ ರಾಜ್ಯದ ರಡ್ಡನೆ ನಿಘಂಟದ ಭಾಷೆಯಾದ ಘೋಷಣೆ ಮಲ್ಪಡು ಪನ್ಪನ ಬೇಡಿಕೆ ಬಗೆಟ್ ಮಂತ್ರಿಮಂಡಲ ಸಭೆಟ್ ಚರ್ಚೆ ಮಲ್ಪುಣೊಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಂತೆರ ತುಳುನಾಡ ಜವನೇರ ಬೆಂಗಳೂರದ ನೆಲೆಟ್ ವಿಜಯನಗರ ಬಂಟೆರ್ನ ಸಂಗೋಡ್ ನಡತಿನ ಅಷ್ಟಮಿದ ಐಸಿರ ತುಳುವ ತಿರ್ಲು ಸಾಸಿರ ಕಾರ್ಯಕ್ರಮಟ್ಟು ಪಾಲ್ದಿತೊಂದು 6 ಪಾತಿರಿಯರ ತುಳುನಾಡ ಜವನೇರು ಬೆಂಗಳೂರದ ನೆಲೆಟ್ ವಿಜಯನಗರ ಬಂಟೆರ್ನ ಸಂಗೋಡ ಐತಾರ ನಡಪೈನ ಅಷ್ಟಮಿದ ಐಸಿರ ತುಳುವ ತಿರ್ಲು ಸಾಸಿರ ಕಾರ್ಯಕ್ರಮಟ್ಟು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಾಲ್ದಿತ್ತೊಂಡೆರ ತುಳುನಾಡ ಜವನೇರು ಬೆಂಗಳೂರು ಸಂಘಟನೆದಕ್ಲು ಅರಿನಿ ಎತ್ಕೊಂದು ಮರ್ಯಾದೆ ಮಲ್ತೆರ ಡಿ.ಕೆ. ಶಿವಕುಮಾರ್ ಪಾತ್ರಿಡ್ದು ತುಳು ಭಾಷೆ ರಾಜ್ಯದ ರಡ್ಡನೆ ನಿಘಂಟದ ಭಾಷೆ ಅದು ಘೋಷಣೆ ಮಲ್ಪಡು ಪನ್ಪನ ಬೇಡಿಕೆ ಬಗೆಟ್ ಸಂಪುಟ ಸಭೆಟ್ ಚರ್ಚೆ ಮಲ್ಪುಂಡು ಇಡೀ ದೇಶಗೂ ಕರ್ನಾಟಕದ್ದು ಸಂಸ್ಕೃತಿ ಬೊಕ್ಕ ಬರವು ಕೊರ್ನಾಕ್ಲು ಧಾರ್ಮಿಕ ಶಕ್ತಿ ಕೊರ್ನಾಕ್ಲು ಬ್ಯಾಂಕ್ ವ್ಯವಸ್ಥೆ ಕೊರ್ನಾಕ್ಲು ಈ ಕರಾವಳಿದ ಜನ ಆರೋಗ್ಯ ಕ್ಷೇತ್ರ ಸೇರಿದು ಮಾತ್ರಿಟ್ಲ ನಿಕ್ಲು ದುಂಬುಲರಂದು ಪಂಡ್ಯರ ಕರಾವಳಿ ಭಾಗ ದಕ್ಷಿಣ ಕನ್ನಡದ ಜನ ಬರವು ಕಲ್ತಿನಕ್ಲು ಪ್ರಜ್ಞಾವಂತ್ಯರ ನಿಕ್ಲನ ಒಟ್ಟುಗು ಯಾನುಲ್ಲೆ ಅಂದ್ ಪನಿಯರೆ ತಾನು ಕಾರ್ಯಕ್ರಮಕ್ಕೂ ಬೈದೆ ನಿಕ್ಲನ ಸಂಸ್ಕೃತಿ ಇತಿಹಾಸ ದೇಶದ ಒವ್ವೇ ಪಾಗುಡ್ಲ ಇಜ್ಜಿ ನಿಕ್ಲು ಮಾತ ಕರ್ನಾಟಕದ ಆಸ್ತಿಂದ ಶಿವಕುಮಾರ್ ಸೇರ್ತಿನ ಜನಕ್ಲೆಗು ಬೊಕ್ಕ ಕಾರ್ಯಕ್ರಮ ಸಂಘಟಕರಿಗೆ ಪಂಡ್ಯರ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಎಮರ್ಜಿ ಗ್ರೂಪ್ ಆಡಳಿತ ನಿರ್ದೇಶಕರ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಈ ಪೊರ್ತುಡಿತ್ತರ ನನಗೊಂದು ಭಯ ಆಗ್ತಾ ಇದೆ. ಮೊನ್ನೆ ತಾನೇ ನಾನು ಕುಂದಾಪುರದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಜನ ಇಲ್ಲಿ ಜನ ನೋಡಿದ್ರೆ ನಮ್ಗೆಲ್ಲ ಮುಂದಕ್ಕೆ ಬೆಂಗಳೂರಿಂದ ನೀವು ಖಾಲಿ ಮಾಡಿಸ್ಬಿಡ್ತೀರೋ ಅನ್ನೋ ಭಯ ಆಗ್ತಾ ಇದೆ. ನಾವೆಲ್ಲ ಬೆಂಗಳೂರಿನವರು ನಮ್ಮನ್ನ ಖಾಲಿ ಮಾಡಿಸ್ಬಿಡ್ತಿರೋ ಈ ಜನಸಂಖ್ಯೆ, ಈ ಶಕ್ತಿ, ಈ ವೈಬ್ರೇಷನ್, ಈ ಸ್ಟ್ರೆಂತ್ ನೋಡಿದ್ರೆ ಇರ್ಲಿ. ಇಡೀ ದೇಶಕ್ಕೆ ಕರ್ನಾಟಕದಿಂದ ಸಂಸ್ಕೃತಿ ಕೊಟ್ಟವರು, ಶಿಕ್ಷಣ ಕೊಟ್ಟವರು, ಧಾರ್ಮಿಕ ಶಕ್ತಿ ಕೊಟ್ಟವರು, ನೀವು ಬ್ಯಾಂಕ್ ವ್ಯವಸ್ಥೆ ಕೊಟ್ಟವರು, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ನೀವು ಮುಂದಿದ್ದೀರಿ, ಒಳ್ಳೆ ಜನ. ಸೊ ಅದರಿಂದ ನನಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದ ಜನ ಬಹಳ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಏನು ನಿಮ್ಮಿಂದ ಏನು ಬೇಡ, ನಿಮ್ಗೆ ಒಳ್ಳೇದಾಗ್ಲಿ. ಈ ಡಿ.ಕೆ. ಶಿವಕುಮಾರ್ ನಿಮ್ಮವ ಅಂತ ತಿಳ್ಕೊಳ್ಳಿ. ನಾನು ಯಾವಾಗ ಬೇಕಾದ್ರೂ ನಿಮ್ಮ ಜೊತೆ ಇದ್ದೇನೆ. ನಾನೀಗ ಬಂದಿರೋದು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದೆ. ನಾನು ಕೇಳ್ಕೊಳ್ತಾ ಇರೋದು ನೀವು ನನ್ನ ಜೊತೆ ಇರಿ ಅಂತ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ವಿಶೇಷವಾಗಿ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ, ಆ 3 ಜನ ಕರಾವಳಿ ಪ್ರದೇಶಕ್ಕೆ ಜನ ವಲಸೆ ಹೋಗೋದನ್ನ ತಪ್ಪಿಸ್ಬೇಕು.
ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಒಂದು ಸಭೆಯನ್ನು ಮಾಡಿದ್ದೇನೆ. ಸದ್ಯದಲ್ಲೇ ಮಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಪ್ರಕೃತಿ ಏನಿದೆ, ನಿಮ್ಮ ಸಂಸ್ಕಾರ ಏನಿದೆ, ಅದಕ್ಕೆಲ್ಲ ಹೊಸ ರೂಪ ಕೊಡಬೇಕು. ನಿಮ್ಮಲ್ಲಿರೋಂಥ ಇತಿಹಾಸ ಇಡೀ ದೇಶದಲ್ಲಿ ಯಾವ ನಾಡಿನಲ್ಲೂ ಇಲ್ಲ. ಆದ್ರಿಂದ ನಿಮ್ಮನ್ನ ನಾವು ಪ್ರೋತ್ಸಾಹ ಮಾಡಲೇಬೇಕು. ಇಡೀ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಕರಾವಳಿ ಪ್ರದೇಶದವರು ನೀವು ಕೂಡ ಒಂದು ಆಸ್ತಿ. ಸೊ ಈ ತುಳು ಭಾಷೆ ರಾಜ್ಯದ 2ನೇ ಅಧಿಕೃತ ಭಾಷೆ ಆಗಬೇಕು ಅಂತೇಳಿ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ಸಂಪುಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ. ಇಷ್ಟು ಮಾತ್ರ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 171ನೇ ವರ್ಷದ ಜನ್ಮದಿನಾಚರಣೆಯಲ್ಲಿ ಕೊಡು ಅರರ್ತಿ ತಾಪನೆ ಆತಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಐತಾರ ವಿಶೇಷ ಆರಾಧನೆ ಮಲ್ತೆರ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಶಿವದೇವರೇನ ತಾಪನೆ ಮಲ್ತದಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪುಟ್ಟದ 171 ವರ್ಷ ಕರೆದಂಡ ಆರು ಶಿವಕಿರೀಟ ಸಮಾಧಿಯಾಯಿ ಬೊಕ್ಕ ಕುದ್ರೋಳಿ ಕ್ಷೇತ್ರದ ರೆಗ್ಲ ಪೂಜೆ ಸಂದೇತ ಮಲ್ತದ ಆರಾಧನೆ ನಡತೊಂದು ಬೈದಂಡ ಐತರ ಶತಭಿಷ ನಕ್ಷತ್ರದ ನೆರನ ಪುಟ್ಟಿನ ದಿನ ನಡೆದವರ ವಿಶೇಷ ಆರಾಧನೆ ಪೂಜೆ ಪ್ರಾರ್ಥನೆ ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಲಕ್ಷ್ಮಣ ಶಾಂತಿಯರ್ನ ಪೌರಾಹಿತ್ಯುಡು ಗುರ್ಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ ದುಂಬುದ ಗುರ್ಕಾರ್ಯರು ಎಚ್ ಎಸ್ ಸಾಯಿರಾಮ್ ಇತದ ನಡೆತಂಡ ಕ್ಷೇತ್ರಾಡಳಿತ ಮಂಡಳಿ ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಕಾರ್ಯಂತ್ಯರು ಮಾಧವ ಸುವರ್ಣ ಪಣವದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಸಮಿತಿ ಬೊಕ್ಕ ಅಭಿವೃದ್ಧಿ ಸಮಿತಿದ ಪದಾಧಿಕಾರುಲು ಸದಸ್ಯರು ಬೊಕ್ಕ ಊರು ಪರ ಊರ್ಲೆನ ಭಕ್ತರು ಈ ಪೊರ್ತುಡಿತ್ಯರು ವಿಶೇಷ ಭಜನಾ ಕಾರ್ಯಕ್ರಮ ನಡೆತಂಡ ಶಾಸಕರು ವೇದವ್ಯಾಸ ಡಿ ಕಾಮತ್ ಬತ್ತದ ಭಜನಾ ಕಾರ್ಯಕ್ರಮ ಪಾಲ್ಗೊಂಡಿರ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ರವಿಶಂಕರ ಮೀಜಾರ್ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ ಇತದ ನಾರಾಯಣ ಗುರುಕ್ಲೆನ ಇಂಬು ನಟ್ಟೊಂಡಿರ. ಬರವು ಕಲ್ಪನಕ್ಕಲು ಶೈಕ್ಷಣಿಕ ಬೊಕ್ಕ ತಾಂತ್ರಿಕ ಚಾತುರ್ಪಲೆನ ರೂಢಿ ಮಲ್ತನೊಡೊಂದು ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಬಂಡಾರಿ ಪಂತೆರ ಕುಡ್ಲಡ್ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾವ್ ನಿಂಪುದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಟ ಆರು ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೆಲೆಟ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಮ್ ನಿಂಪುಗಾದ ಪ್ರತಿಭಾ ಪುರಸ್ಕಾರ ಕೊರ್ಪನ ಕಾರ್ಯಕ್ರಮ ಕುಡ್ಲ ಕೊಡಿಯಾಲ ಬೈಲ್ದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಸಭಾಂಗಣೋಡು ನಡೆತಡ ಯೋಗ ಸಾಧಕಿ ತನುಶ್ರೀ ಪಿತ್ರೋಡಿ ಯೋಗ ಪ್ರದರ್ಶನ ಕುರಿಯರ 2024-25ನೇ ಸಾಲ್ಡ್ ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲೆಡ್ 10ನೇ ಕ್ಲಾಸ್ ಬೊಕ 12ನೇ ಕ್ಲಾಸ್ ಪರೀಕ್ಷೆಲೆಡ್ ಬಾರಿ ಹೆಚ್ಚ ಮಾರ್ಕ್ ದೆತ್ತಿನ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರ ಬೊಕ ಬ್ಯಾಂಕದ ಕೆಲಸದಕ್ನ ಜೋಕ್ಲಿನ ಮಿತ್ತ ಮಟ್ಟದ ಬರವುಗಾದು ಒಟ್ಟು 14 ಲಕ್ಷ ರೂಪಾಯಿನ ವಿದ್ಯಾರ್ಥಿ ವೇತನಾದ ಪಟ್ಟಿಯರ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಬಂಡಾರಿ ಜೋಕ್ಲಿಗೆ ಪ್ರತಿಭಾ ಪುರಸ್ಕಾರದ ಮರ್ಯಾದೆ ಮಲ್ತೆರ. ಈ ಪೊರ್ತುಡು ಮಂಜುನಾಥ ಬಂಡಾರಿ ಪಾತಿಡ್ದು ಬರವು ಕಲ್ಪನಕ್ಲು ಶೈಕ್ಷಣಿಕ ಬೊಕ ತಾಂತ್ರಿಕ ಚಾತುರ್ಪಲೆಯನ್ನು ರೂಢಿ ಮಾತನಾಡೊಂದು ಪಂಡ್ಯರ. ಮುಂಚೆ ನಾವೆಲ್ಲ ಹೇಳ್ತಾ ಇದ್ವಿ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೇಳಿಬಿಟ್ಟು. ನಂತರ ಏನಾಯಿತು ಅಂತ ಹೇಳಿದ್ರೆ ಅವರಿಗೆ ಸ್ಕಿಲ್ ಕೆಲಸ ಸಿಗಬೇಕು ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಈ ಕಂಪ್ಯೂಟರಲ್ಲೋ ಅಥವಾ ಎಲೆಕ್ಟ್ರಾನಿಕ್ಸ್ಗಲ್ಲೋ ಅವರಿಗೆ ಸ್ಕಿಲ್ ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಈಗೇನಾಗಿದೆ ಅಂತ ಹೇಳಿದ್ರೆ ಈಗ ಸ್ಮಾರ್ಟ್ ಸ್ಕಿಲ್ ಅಂತ ಬಂದಿದೆ. ಈ ಸ್ಮಾರ್ಟ್ ಸ್ಕಿಲ್ ಇರೋರಿಗೆ ಯಾವ ಡಿಗ್ರಿ ಅವಶ್ಯಕತೆ ಇವತ್ತು ಇಲ್ಲದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದಿನದಿಂದ ದಿನಕ್ಕೆ ಯಾವ ರೀತಿ ಇದೆ ಅನ್ನೋದನ್ನು ತಾವುಗಳು ಅಳವಡಿಸ್ಕೊಳ್ಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಅಕಾಡೆಮಿಕ್ ಸ್ಕಿಲ್, ಅನಾಲಿಟಿಕಲ್ ಸ್ಕಿಲ್, ಅದೇ ರೀತಿ ಟೆಕ್ನಿಕಲ್ ಸ್ಕಿಲ್ ಇದನ್ನು ನೀವು ಅಳವಡಿಸ್ಕೊಂಡು ಬಂದಿದ್ದೀರ. ಆದರೆ ಇವತ್ತು ತಮ್ಮ ಪ್ರತಿಭೆಗಳನ್ನು ಗುರುತಿಸಿ ಬ್ಯಾಂಕ್ನವರು ಇವತ್ತು ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ದಿವಂಗತ ಮೊಳಹಳ್ಳಿ ಶಿವರಾಯರ ಸ್ಮರಣಾರ್ಥಕವಾಗಿ ಇವತ್ತು ನಿಮ್ಮನ್ನು ಅವರು ಪರಿಚಯಿಸ್ತಾ ಇದ್ದಾರೆ.
ಗುರುಕಾರ್ಮೆ ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದ ಪ್ರತಿಭಾ ಪುರಸ್ಕಾರ ಪಡೆಯಿನ ಸಾಧಕ ವಿದ್ಯಾರ್ಥಿಲು ಎಡ್ಡೆ ಪರವು ಕಲ್ತದ ಮಿತ್ತ ಮಟ್ಟದ ಬೇಲೆಗು ಪೋಲೆ ನಿಕುಲೆಂಕ್ಲಿಗೆ ದಾಲ ಕುರುಪನ ಬಿಡ್ಚಿ ಬದಲಿಗೆ ನನೂರಿ ಬರವು ಕಲ್ಪನ ಬಡವೆ ಸಾಧಕಗೆ ಬರವುಗು ಸಹಾಯ ಕೊರ್ಲೆ ಸಾಧಕರನ ಸಾಧನೆ ಬಾಕಿದಗ್ಲಿಗೂ ಉಮೇದ್ ಅವಡಂದು ಪಂಡ್ಯರ. ಎಲ್ಲರೂ ಇದೇ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಇದನ್ನು ಅವರನ್ನು ಕರೆಸ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಪುರಸ್ಕಾರಗೊಂಡಂಥವರು ಇನ್ನೂ ಉನ್ನತ ಹುದ್ದೆಗೆ ಹೋಗುವಂಥ ವ್ಯವಸ್ಥೆ ಅವರಲ್ಲಿ ಆ ಭಗವಂತನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ನಮಗೇನು ಇಷ್ಟು ವರ್ಷದಿಂದ ಮಾಡಿದರೆ ನನಗೇನು ನೀವು ಮಾಡಬೇಕಾಗಿಲ್ಲ. ಆದರೆ ನೀವು ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದ ನಂತರ ಇನ್ನು ಇಬ್ಬರಿಗೆ ನೀವು ಇದೇ ರೀತಿ ವಿದ್ಯೆ ಕಲಿಯುವವರಿಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭರತನಾಟ್ಯಡು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಲ್ತಿನ ಒಡಿಪದ ನಾಟ್ಯ ವಿದುಷಿ ದೀಕ್ಷಾ ಮೇರೆಗೆ 1 ಲಕ್ಷ ರೂಪಾಯಿದ ಒಟ್ಟುಗ ಮರ್ಯಾದೆ ಸಂದೈತ ಮಲ್ತೆರ. ದೀಕ್ಷಾ ಪಾತಿರ್ದು ಎನ್ನ ಇಲ್ಲಲ್ದಕ್ಲು ಏನನ್ನು ಕಷ್ಟಪಟ್ಟದು ಬುಲೆ ಪಾಯರ ಭರತನಾಟ್ಯಡು ಏನನ್ನು ಸೇರ್ಸದು ಕಾಸು ಕಟ್ಟಿಯರ್ಲ ಕಷ್ಟದ ಕಾಲವು ಇತ ಸಾಧನೆ ಮಲ್ತೆ ಪಂಡವು ಮಾತ ಎನ್ನ ಇಲ್ಲಲ್ದಕ್ಲಿನ ಅಕ್ಲಿ ಸಂದಿನ ಮರ್ಯಾದೆಂದು ಪಂಡ್ಯರ. ನನ್ನ ಹಾರ್ಡ್ ವರ್ಕ್ ಅವ್ರ ಹಾರ್ಡ್ ವರ್ಕ್ ಮುಂದೆ ಏನೂ ಇಲ್ಲ. ಆ್ಯಕ್ಚುಲಿ ಅವರು ನಾನು ಹುಟ್ಟಿದಾಗಿನಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಟೈಮ್ ಇದ್ದಾಗ ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ. ಎಲ್ಲಿಯೂ ತಿರ್ಗ್ಲಿಕ್ಕೆ ಹೋಗೋದಿಲ್ಲ. ಈಗ ಇವರೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ. ಅದೇ ರೀತಿ ಅವರು ಎಷ್ಟೋ ಸತಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಫ್ರೆಂಡ್ಸ್ ಹೊರಗಡೆ ಕರೀತಾರೆ, ಇಲ್ಲ ನಂಗೆ ಓದ್ಲಿಕ್ಕೆ ಉಂಟು ಅಂತ ಓದಿರ್ತಾರೆ ಖಂಡಿತ. ಅದೇ ರೀತಿ ನಾನು ಕೂಡ ಎಲ್ಲಾದರೂ ಫ್ರೆಂಡ್ಸ್ ಕರೆದ್ರೆ, ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಉಂಟು, ಸಂಗೀತ ಕ್ಲಾಸ್ ಉಂಟು, ವೀಣೆ ಕ್ಲಾಸ್ ಉಂಟು, ಯಕ್ಷಗಾನ ಕ್ಲಾಸ್ ಉಂಟು ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೇನೆ. ಸೊ ಅದರಿಂದ ನಾನಿಲ್ಲಿ ನಿಂತಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಬ್ಯಾಂಕದ ಒತ್ತುಗುರು ಕಾರ್ಯರ ವಿನಯ್ ಕುಮಾರ್ ಸೂರಿಂಜರ್, ನಿರ್ದೇಶಕರಾಯನ ಭಾಸ್ಕರ್ ಎಸ್ ಕೋಟ್ಯಾನ್, ಎಂ ವಾದಿರಾಜ ಶೆಟ್ಟಿ, ಶಶಿಕುಮಾರ್ ರೈ ಬಲ್ಯೊಟ್ಟು, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, SP ಜಯರಾಮ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರ್, ಎಂ ಮಹೇಶ್ ಹೆಗ್ಡೆ, ದೇವಿ ಪ್ರಸಾದ್ ಈ ಪೊರ್ತೊಡಿತ್ತೇರು. ಜಯಶ್ರೀ ಸುವರ್ಣ ಅಭಿಮಾನಿಲು ಬೊಕ್ಕ ಬೊಂಬಾಯಿದ ಬಿರುವಿರು ಸೇರಿದ ಜಯಶ್ರೀ ಸುವರ್ಣ ಜನಸೇವಾ ಪುರಸ್ಕಾರ ಶಿವಗಿರಿ ಸಮ್ಮಾನ್ ಪ್ರಶಸ್ತಿ ಕೊರ್ಪನ ಲೇಸ್ ಗುರು ಜಯಂತಿದಾನಿ ಬೊಂಬಾಯಿದ ಗೋರೆಗಾವ್ಡು ನಡೆತಂಡ. ಸಮಾಜ ಸೇವಕರ ಐಕಳ ಹರಿಶೆಟ್ಟಿಯರೆಗೆ ಪ್ರಶಸ್ತಿ ಸಂದದಂಡ. ಜಯಶ್ರೀ ಸುವರ್ಣ ಅಭಿಮಾನಿಲು ಬೊಕ್ಕ ಬೊಂಬಾಯಿ ಬಿಲ್ಲವಾಸ್ತ ಒಟ್ಟು ಸಿರಿಗಿಡ ಬೊಂಬಾಯಿ ಗೊರೆಗಾವದ ಜಯಶ್ರೀ ಸುವರ್ಣ ಮಾರ್ಗದ ಜಯಲೀಲಾ ಬಾಂಕೆಟ್ ಹಾಲ್ಡ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 179ನೇ ವರ್ಷದ ಜನ್ಮದಿನಾಚರಣೆ ಬೊಕ್ಕ ಜಯಶ್ರೀ ಸುವರ್ಣ ಜನಸೇವಾ ಪುರಸ್ಕಾರ ಶಿವಗಿರಿ ಸಮ್ಮಾನ್ ಅವಾರ್ಡ್ ಕೊರ್ಪನ ಲೇಸ್ ಅಟ್ಟಣೆ ಮಲ್ತದಿತ್ತೆರ. ಭಾರತ್ ಬ್ಯಾಂಕ್ದ ಕಾರ್ಯಗುರುಕಾರ್ಯರ ಜಯಶ್ರೀ ಸುವರ್ಣರ್ನ ಕಡೀರ್ದ ಮಗೆ ಸೂರ್ಯಕಾಂತ್ ಜೆ ಸುವರ್ಣರ್ ಬೊಕ್ಕ ಬೊಂಬಾಯಿ ಬಿಲ್ಲವ ಸಂಘದ ಪದಾಧಿಕಾರಿಲಿತದ ಗುರು ಜಯಂತಿ ಕಾರ್ಯಕ್ರಮ ಸುರುವಾಂಡ. ಭಜನಾ ಕಾರ್ಯಕ್ರಮ ನಡಪಾದ ಅಕೇರಿಗೆ ಗುರುಪೂಜೆ ಮಲ್ತದ ಬಿನ್ನೆಡ್ ಸೇರ್ನಂಚ ಸರ್ವಿರೆಗ್ಲ ಪ್ರಸಾದ ಕೊರಿಯರ. ಪ್ರಶಸ್ತಿ ಕೊರ್ಪನ ಸಭಾಲೆಸಡು ಗುರುಕಾರ್ಮೆ ವಹಿಸ್ತಿತ್ತಿನ ಸೂರ್ಯಕಾಂತ ಜೆ ಸುವರ್ಣರಿಗೆ ಜಯಶ್ರೀ ಸುವರ್ಣ ಅಭಿಮಾನಿಲ್ ಬೊಕ್ಕ ಬೊಂಬಾಯಿ ಬಿರ್ವೇರೆ ಸಮ್ಮಾನದ ಮರ್ಯಾದೆ ಮಲ್ತದ ಎತ್ಕೊಂಡಿರ. ಸೂರ್ಯಕಾಂತ್ ಜೆ ಸುವರ್ಣ ಬೊಕ್ಕಾರಿನ ಬಿಡದಿ ಬಿನ್ನೆರಿಗೆ ಮಾತ ಸಮ್ಮಾನದ ಮರ್ಯಾದೆ ಮಲ್ತದ ಎತ್ಕೊಂಡಿರ. ಧಾರ್ಮಿಕ ಉಪನ್ಯಾಸಕರ ಧನಂಜಯ ಶಾಂತಿ ನಾರಾಯಣ ಗುರು ಸಂದೇಶ ಕುರಿಯರ. ಬ್ರಹ್ಮಶ್ರೀ ನಾರಾಯಣ ಗುರುದೇವರು ಸಾಧಾರಣ 171 ವರ್ಷದ ದುಂಬು ಪನ್ನಗ ಓಣಂ ಪರ್ಬದ ಸಂದರ್ಭ ಕೇರಳಡು ಪಚ್ಚೆ ಪಜಿರಡು ಭೂಮಿಯಪ್ಪೆ ನಲ್ತುಂದುಪ್ಪನ ಸಂದರ್ಭ ಕುಟ್ಟಿ ಅಮ್ಮಾಳ್ ಬೊಕ್ಕ ಮಾದಾನ್ ಆಶಾನ್ ಪನ್ಪನ ಈ ದಂಪತಿಲೆಗೆ ಸುಪುತ್ರರಾದ ಭೂಮಿದ ಬೊಲ್ಪುನು ತುಯಿನಾರು ನಾರಾಯಣ ಗುರುಕುಲು. ನಮ್ಮ ಜೀವನ ನಮ್ಮ ತೆರೆಯೋಡು ನಾರಾಯಣ ಗುರು ತತ್ವ ನಾರಾಯಣ ಸಂದೇಶ ಏಪ್ಪಗಲ ಮನುಷ್ಯನ ಜೀವನಡು ಅವು ಬೋಡುತ್ತ ನಾವು ಪಂಡದು. ಪ್ರಶಸ್ತಿಗೆ ಸಂದಿನ ಜಾಗತಿಕ ಬಂಟೆರ್ನ ಸಂಘಲನ ಒಕ್ಕೂಟದ ಗುರುಕಾರ್ಯರ ಬೊಕ್ಕ ಸಮಾಜ ಸೇವಕರ್ಲಾದಪ್ಪನ ಐಕಳ ಹರೀಶ್ ಶೆಟ್ಟಿಯರ್ನ ಬಗೆಟ್ ಪತ್ರ ಕಟ್ತೆರ. ಹರೀಶ್ ಯಜಮಾಡಿ ಪೊಲಬ್ ಮಲ್ತು ಕೊಡ್ದು ಗುರುಕುಲು ಸಮಾಧಿ ಐನ ಆಧ್ಯಾತ್ಮಿಕ ಕೇಂದ್ರ ಶಿವಗಿರಿ ತಪ್ಪುದಾರನೆ ಪ್ರಶಸ್ತಿಗೆ ದೇತಂಡ ಜಯಶ್ರೀ ಸುವರ್ಣರ್ನ ಅಭಿಮಾನಿಯಾದ ಅರನಂಚನೆ ಸಮಾಜ ಸೇವೆ ಮಲ್ಪನ ಐಕಳ ಹರೀಶ್ ಶೆಟ್ರಿಗೆ ಪ್ರಶಸ್ತಿ ಕೊರೊಂದುಲ್ಲ ಅಂತ ಪಂಡೆರ. ನಮ್ಮ
ಬಾರಿಮಲ್ಲ ನಾಯಕಿ ಜೆ.ಸಿ. ಸುವರ್ಣರು ಕರಿನ 2020 ಇಸಿವಿಡು ನಮ್ಮನ್ನು ಬಿಡ್ದು ಬೋಬೇರು ಆರ್ನ ನೆನೆಪು ಅವು ಸದಾ ಉಪ್ಪೋಡು ನಂಗೆ ಯಾರು ಪ್ರೇರಣಾದಾಯಿ ಶಕ್ತಿ ಆವಡು ಅಂತ ಪಂಪಿನ ಒಂದು ಹಿನ್ನೆಲೆಡು ಜೆ.ಸಿ. ಸುವರ್ಣ ಅಭಿಮಾನಿ ಬಳಗ ಐತ ಕೋರು ಒಂದು ಗ್ರೂಪು ಆರ್ನ ಪುದಡು ಒಂದು ಅವಾರ್ಡ್ ದಿವೋಡು ಪಂಪಿನ ಒಂದು ಚರ್ಚೆ ಅನಾಗ ಐಕ ಸೂಕ್ತವಾಯಿನ ಪುದರ್ ಶಿವಗಿರಿ ಈ ಸಮ್ಮಾನ್ ಶಿವಗಿರಿ ದಾಯಪನ್ನಾಗ ನಾರಾಯಣ ಗುರುನ ಆಧ್ಯಾತ್ಮ ಸ್ಥಳ ಆರು ತಪಸ್ಸು ಮಲ್ದಿನ ಕ್ಷೇತ್ರವು ಆರ್ನ ಕಡೆತ್ತ ಉಸಿರು ಅಲ್ಪ ಒಂದು ದಿನ ಜಾಗ ನಾರಾಯಣ ಗುರುನ ಒಂದು ನೆನೆಪುಡು ಜೆ.ಸಿ. ಸುವರ್ಣ ಸಂಸ್ಮರಣೆಡು ಈ ಪ್ರಶಸ್ತಿನ ಎಂಕಲು ದೀತ ಇತ ಪುದರ್ ಶಿವಗಿರಿ ಸಮ್ಮಾನ್ ಉದಿನ ಎರೆಗ ಕೊರೋಡು ಅನ್ಪಿನಲ್ಲ ಒಂದು ಚರ್ಚೆ ಅಂದು ಜೆ.ಸಿ. ಸುವರ್ಣರ್ನ ನೆನೆತ ಅಜಿಡು ನಡ್ತೊಂದು ಪೋತು ಇನಿ ಒಂದು ಸಮರ್ಥ ಸಂಘಟಕೆ ಅದು ನಮ್ಮ ಕಣ್ಣೆದುರು ಉದಿನ ಚಿತ್ತಿ ಆಯ್ಕಳ ಹರೀಶ್ ಶೆಟ್ರು ಉದಕ್ಕೆ ಸೂಕ್ತವಾಯಿನ ಒಂಜಿ ಆಯ್ಕೆ ಪಡೆದು ನಮ್ಮ ಕೋರ್ ಗುಂಪು ಅವನ್ ಡಿಸೈಡ್ ಮಾಡ್ತಾನೆ. ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ದ ಆಡಳಿತ ನಿರ್ದೇಶಕರ ರವಿ ಎಸ್ ಶೆಟ್ಟಿ ಮಲ್ಲ ಬಿನ್ನೆರಾದ ಬಿನ್ನೆರನ ಒಟ್ಟು ಸಿರಿಗಿಡ ಈಕಳ ಹರೀಶ್ ಶೆಟ್ಟಿರಿಗೆ ಮಾಮಲ್ಲ ಮಾಲೆ ಪಾಡ್ದು ಮದಿಮಯ್ಯ ಪೇಟದಿದ್ದು ಪಾಂಡುರಂಗ ವಿಠಲನ ಮೂರ್ತಿ ನೆಂಪುದ ಕಾಣಿಕೆ ಕೊಡ್ದು ಪೊಂಜೊನಕ್ಲು ಆರತಿ ಪತ್ತದ ಜೆ.ಸಿ. ಸುವರ್ಣ ಜನಸೇವಾ ಪುರಸ್ಕಾರ ಶಿವಗಿರಿ ಸಮ್ಮಾನ್ ಪ್ರಶಸ್ತಿ ಕೊಡ್ದು ಮಲ್ಲಮಟ್ಟೋಡು ಮರ್ಯಾದೆ ಸಂದಾಯರ. ಐಕಳ ಹರೀಶ್ ಶೆಟ್ಟಿ ಪಾತಿಡ್ದು ತಾನೆ ರವಿ ಶೆಟ್ಟಿ ನಂಚ ಬಿಸ್ನೆಸ್ ಮ್ಯಾನ್ ಆಯರೆ ಸಾಧ್ಯ ಆತಜೆ ಆಂಡ ಸಮಾಜ ಸೇವಕ ಪನಿಯರ ಪೆರ್ಮೆ ಅವನುಂಡು ನಮ್ಮನ್ನು ಮಾತ ಮನುಷ್ಯ ಜಾತಿಯಿಂದ ಸಾರ್ದು ಪಂಡಿನ ನಾರಾಯಣ ಗುರುಕ್ಲೆನ ಸಾಧಿಡಿ ಸಾಗಿನ ಜೆ.ಸಿ. ಸುವರ್ಣರ್ನ ಪುದರೆಡ್ಕೊರ್ನ ಪ್ರಶಸ್ತಿ ಜೀವನೊಡು ಏಪುಗ್ಲ ಮದ ಪಂದಿನ ಸಮ್ಮಾನ ಅಂದು ಪಂಡಿರ. ಗುರು ನಾರಾಯಣ ಸ್ವಾಮಿಲ್ನ ಆರು ಇಡೀ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಬಂದು ಬೋಧನೆ ಮಲ್ತದ್ದು ನಮ್ಮನ್ನು ಮಾತಿರನ್ನ ಪೂರ ಮನುಷ್ಯ ಜಾತಿನ ಒಂಜಿ ಅವೇನು ಸಮಾಜವು ಸಾರದು ಇನ್ನು ಆರ್ನ ಪುದರಡು ಆರ್ನ ಜನ್ಮದಿನ ತಾನಿ ಸಮಾಜದ ಶ್ರೇಷ್ಠ ವ್ಯಕ್ತಿ ಸಮಾಜ ಸೇವಕ್ಕೆ ಎಂಗಲ ಮಾತ ಆತ್ಮೀಯರಾರು ಆರಡ ಒಂಜಿ ಶಕ್ತಿ ಇತ್ತು ಅಂಚಿನ ಜಯಸುವರ್ಣನ ಪುದರಡು ಶಿವಗಿರಿ ಪಂಡ ಗುರು ನಾರಾಯಣ ಸ್ವಾಮಿಲು ತಪಸ್ ಮಲ್ದಿನ ಜಾಗ ಆ ಒಂಜಿ ಪುದರಡು ಒಂಜಿ ಬಿಲ್ಲವ ಸಮಾಜದಕ್ಕಲು ಯಾರು ಬೇತೆ ಸಮಾಜದಾಗಿ ಗುರುತು ಮಲ್ತದು ಎಂಕಿ ಇನ್ನೊಂದು ಬಿರುದು ಕೊರ್ಪೇಡೆ ಅನ್ನೋ ಜೋಮಾನುಡು ಯಾನು ನೀನು ಏಪಲ ಮದಪರ ಸಾಧ್ಯ. ಸೂರ್ಯಕಾಂತ್ ಜೆ. ಸುವರ್ಣ ಗುರ್ಕಾರ್ಮಿದ ಪಾತ್ರ ಪಂಡದ ನಂಗೆ ಮರ್ಯಾದೆ ಇತ್ತನ ಮಾತ್ರ ನಮ್ಮ ಬೊಕುರಿಯಾಗ ಮರ್ಯಾದೆ ಕೊರಲಿ ನಮ್ಮ ಮಾತ ಒಂಜಿ ಅಂದ ಮನಸ್ಸುಡುಪೊಡು ಎಂಬಿ ವಾ ಜಾತಿದ ಎಂದು ಮನಸ್ಸುಡು ಬರೆಯರೆ ಬಲ್ಲೆ ಅಂಚಣ ಮಾತ್ರ ನಮ್ಮ ಮಾತ ಒಂಜೆ ಜಾತಿಯೆಂದು ಪಂಡಿನ ಗುರುಕ್ಲೆನ ಪಾತ್ರ ಸಾರ್ಥಕಾಪನಂದು ಪಂಡಿರ. ಬ್ರಹ್ಮಶ್ರೀ ನಾರಾಯಣ ಗುರುನ ದೃಷ್ಟಿಯೇ ನಮ್ಮ ಶಕ್ತಿದ ಆಧಾರ ಅರೊಂಜಿ ದೃಷ್ಟಿ ದೀತೇರು ಸಮಾಜ ಒಂಜಿ ಸಮಾಜ ಅತ್ತ ಮನುಷ್ಯ ಅವೇ ದೃಷ್ಟಿ ನಮ್ಮ ಶಕ್ತಿ ಆರೊಂಜಿ ಒವ್ವೇ ಸಮಾಜಡು ಕತ್ತಲೆಡಿತ್ತಿನ ಸಮಾಜವನ್ನು ಬೊಲ್ಪುತೋ ಜಾನಿದಾರ ಇದೇನು ಬೇಲೆದಾಯ ಉಪ್ಪಾಡು ಏನು ಮ್ಯಾನೇಜರ್ ಉಪ್ಪಾಡು ನಟ್ಟು ನಾಯ ಉಪ್ಪಾಡು ನಮ್ಮ ಸಮಾಂತನೆ ತೂಡು ಅದಾಗ ಮಾತ್ರ ನಮ್ಮ ಒಂದು ಕಾಸ್ಟ್ ಒಂದು ರಿಲಿಜನ್ ಆಪಿನ್ ಅವು ಮೂಲ ಉದ್ದೇಶ ಆರ್ನ ಉಲಾಯ್ದೆ ಮನಸ್ಸಿಡೆ ಬರ್ರೆ ಬಲ್ಲಿ ಒಮ್ಮೆ ವಾ ಜಾತಿದೆ ಒಮ್ಮೆ ಮನುಷ್ಯ ಬಂದೇನು ನೋಡು ಅದಗಾನೇ ಆರ್ನ ಒಂಜಿ ದೃಷ್ಟಿಗೊಂಜಿ ಆರ್ನ ಕನಸಿಗೊಂಜಿ ಸಾರ್ಥಕ ಆಪ ಬಂದ ಎನ್ನುವೆ ಒಂದೇ ಗುರುನ ದೃಷ್ಟಿ ಒಂದು ಜಯಸುವರ್ಣ ಕನಸನ್ನು ನಿಕುಲ್ ಮಾತೇರೆಲ್ಲ ಪತ್ತೊಂದು ಎದುರು ಪೋಡು ಅವು ನಿಕಲ್ನ ಬಲ್ ಮಾರಮಲ್ಲ ಜವಾಬ್ದಾರಿ. ಬೇತೆ ಬೇತೆ ವಲಯದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಜ್ಯೋತಿಷ್ಯರ್ ಬೊಕ ವೈದ್ಯಕರ ಪ್ರವೀಣ್ ಭಟ್, ದಿವ್ಯಾ ಶಿಪ್ಪಿಂಗ್ ಫಾರ್ವರ್ಡಿಂಗ್ ಕಂಪನಿ ಆಡಳಿತ ನಿರ್ದೇಶಕರ ವೇದ ಪ್ರಕಾಶ್ ಶ್ರೀಯನ್, ಏಷ್ಯಾಟಿಕ್ ಕ್ರೇನ್ಸ್ ಪ್ರೈವೇಟ್ ಲಿಮಿಟೆಡ್ದ ಆಡಳಿತ ನಿರ್ದೇಶಕರ ಗಣೇಶ್ ಆರ್ ಪೂಜಾರಿ, ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿದ ಗುರ್ಕಾರ್ಯರ ನಿತ್ಯಾನಂದ ಡಿ ಕೋಟ್ಯಾನ್, ಭಾರತ ಬ್ಯಾಂಕ್ ಆಡಳಿತ ನಿರ್ದೇಶಕರ ವಿದ್ಯಾನಂದ ಎಸ್ ಕರ್ಕೆರ, ಹೋಟೆಲ್ ಪಂಚಮಿದ ಯಜಮಾನ್ಯರ ಪುರಂದರ ಪೂಜಾರಿ, ಹೆಗ್ಗಡೆ ಸಂಘ ಬೊಂಬಾಯಿದ ಗುರ್ಕಾರ್ಯರ ಮನೋಜ್ ಹೆಗ್ಡೆ, ಕನ್ನಡ ಸಂಘ ಸೈಯಂದ ಹ್ಯಾರಿಸ್ ಸಿಕ್ವೆರ ಬಿನ್ನರದ ಪಾಲ್ದೊಂಡೆರ. ಶಂಕರಾಚಾರ್ಯರ್ನ
ಅಹಂ ಬ್ರಹ್ಮಾಷ್ಟಮಿ ಪನ್ಪುನ ತತ್ವಲೇನ ಜನಕ್ಲಿಗೆ ನಿಜಾರ್ಥೋಡು ಮುಟ್ಟಾವನ ಪ್ರಯತ್ನ ಮಲ್ತಿನಾರ ನಾರಾಯಣ ಗುರುಕುಲೊಂದು ಡಾಕ್ಟರ್ ವಾಸುದೇವ ಬೆಳ್ಳಿ ಪಂತೆರ ಕುಡ್ಲದ ನಾರಾಯಣ ಗುರು ಕಾಲೇಜ್ ನಡೆದಿನ ಗುರು ಜಯಂತಿ ಕಾರ್ಯಕ್ರಮ ಐತಾರ ಗುರು ಸಂದೇಶ ಕೊರಿಯರ ಕುಡ್ಲದ ಕುದ್ರೋಳಿ ನಾರಾಯಣ ಗುರು ಕಾಲೇಜದ ದಾಮೋದರ ಸುವರ್ಣ ಸಭಾಂಗಣೋಡು ಐತಾರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಜನ್ಮ ದಿನಾಚರಣೆ ನಡೆತಂಡು ನಾರಾಯಣ ಗುರು ಬರವ ಸಂಸ್ಥೆಲು ಬೊಕ್ಕ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಈ ಸಂಸ್ಥೆಲನ ಗುರುಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮೆಡ್ ನಡೆದಿನ ಕಾರ್ಯಕ್ರಮಟು ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ ರೇಣುಕಾ ಅರುಣ್ ಮಾತೆರೆಲ್ಲ ಎತ್ಕೊಂಡರ ಮಲ್ಲಬಿನ್ನೆರ ಶಾಸಕರ ವೇದವ್ಯಾಸ ಡಿ ಕಾಮತ್ ಸರಕಾರಿ ಪದವಿ ಪೂರ್ವ ಕಾಲೇಜ್ ಮುಲ್ಕಿದ ಪ್ರಿನ್ಸಿಪಾಲರ ಡಾಕ್ಟರ್ ವಾಸುದೇವ ಬೆಳ್ಳೆ ಇಂಚ ಬಿನ್ನೆರ್ನ ಒಟ್ಟು ಸಿರಿಗೆಡ ಕಾರ್ಯಕ್ರಮ ಉದಿಪನಾಂಡ್ ವೇದವ್ಯಾಸ ಡಿ ಕಾಮತ್ ಪಾತಿರ್ದ ನಾರಾಯಣ ಗುರುಕ್ಲನಂಚಿನ ಮಹಾನ್ ವ್ಯಕ್ತಿ ಇತ್ತಿನೇರ್ದವರ ಆ ಕಾಲೋಡು ಬರುವಗೂ ಪ್ರೋತ್ಸಾಹ ತಿಕ್ಕದನಂದು ಪಂಡ್ಯರ. ನಾವು ಎಲ್ಲ ವರ್ಗದ ಬಂಧುಗಳು ಕಲಿಯುವಂತ ಅವಕಾಶಗಳನ್ನು ಸಿಗಬೇಕು ಅಂತಿರೋ ಕಾರಣ ಬೇರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ಬಹಳ ಕಡಿಮೆ ದರದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಅವತ್ತು ನಾರಾಯಣ ಗುರುಗಳು ಹೇಳಿದಂತಹ ವಿಚಾರಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಈ ವಿದ್ಯಾಸಂಸ್ಥೆ ಮುಖಾಂತರ ಆ ರೀತಿಯ ಕಡು ಬಡ ವರ್ಗದ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಲಭಿಸಬೇಕು ಅಂತೇಳಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ನವೀನ್ ಚಂದ್ರ ಸುವರ್ಣ ಅವರು ಅದನ್ನು ಅನುಷ್ಠಾನ ಮಾಡಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ವಾಸುದೇವ ಬೆಳ್ಳೆ ಗುರು ಸಂದೇಶ ಕೊಡ್ದು ಶಂಕರಾಚಾರ್ಯರ್ನ ಅಹಂ ಬ್ರಹ್ಮಶ್ರೀ ಪನ್ಪುನ ತತ್ವಲೇನ ಜನಕ್ಲೆಗ ನಿಜಾರ್ಥೋಡು ಮುಟ್ಟಾವನ ಪ್ರಯತ್ನ ಮಾಡ್ತಿನಾರ ನಾರಾಯಣ ಗುರುಕ್ಲೊಂದು ಪಂಡ್ಯರ. ಟೀಚರ್ ಹುದ್ದೆ ಬಹಳ ಇಂಟ್ರೆಸ್ಟಿಂಗ್ ಹುದ್ದೆ ಅದು, ನಾವು ಚೆನ್ನಾಗಿ ತೊಡಗಿಸಿಕೊಂಡ್ರೆ. ಶಿಕ್ಷಕ ವೃತ್ತಿಗಿಂತ ಉನ್ನತವಾದ ವೃತ್ತಿ ಇಲ್ಲ. 5 ತಾರೀಕಿಗೆ ನಾವು ಟೀಚರ್ಸ್ ಡೇ ಅನ್ನು ಆಚರಣೆ ಮಾಡ್ತೀವಿ, 7 ತಾರೀಕಿಗೆ ನಾರಾಯಣ ಗುರುಗಳ ದಿನಾಚರಣೆ ಒಟ್ಟೊಟ್ಟಿಗೆ ಬರ್ತಕ್ಕಂಥದ್ದು. ನಾವು ಟೀಚರ್ಸ್ ದಿನಾಚರಣೆಯನ್ನ ಕ್ಲಾಸ್ ರೂಮ್ ಅಲ್ಲಿ ಟೀಚ್ ಮಾಡಿದಂತ ಟೀಚರ್ಸ್ ದಿನಾಚರಣೆಯನ್ನ ನಾವು ಆಚರಣೆ ಮಾಡಿದ್ವಿ. ಆದ್ರೆ ನಾರಾಯಣ ಗುರು ಸಮಾಜದ ಗುರು, ಸಮಾಜದ ವೈದ್ಯ. ಹೇಗೆ ಸಮಾಜದ ವೈದ್ಯ ಆಗ್ತಾರೆ, ಸಮಾಜದ ಗುರು ಆಗ್ತಾರೆ, ಏನು ಸಾಮಾಜಿಕ ರೋಗಕ್ಕೆ ಅವರು ಮದ್ದು ಹುಡುಕ್ತಾರೆ ಅನ್ನೋದು ಬಹಳ ಮುಖ್ಯ. ನವೀನ್ ಚಂದ್ರ ಡಿ ಸುವರ್ಣ ಗುರು ಕಾರ್ಮೆದ ಪಾತೆರ ಪಂಡದ ನಾರಾಯಣ ಗುರುಕ್ಲು ಬಜಿ ಒಂಜಿ ಜಾತಿಗೆ ಮಾತ್ರ ಇತ್ತಿನಾರತ್ ಆ ಒಂದ ಶೋಷಣೆಯ ಮಾತಾವರ್ಗದಕ್ಲ ಅಭಿವೃದ್ಧಿಗಾದ ಪೊರಂಬಾಟ ಮಲ್ತಿದನ ಅರಂದು ಪಂಡ್ಯರ. ನಾವು ಬಹಳಷ್ಟು ರಾಜಕೀಯವಾಗಿ ಕೂಡ ನಾವು ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಬರಲಿಕ್ಕೆ ಆಯಿತು. ಬಹುಶಃ ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ಎಂದಿಗೂ ಮರೆಯುವಂತಿಲ್ಲ. ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳಂತೆ ಇತರ ಸಮಾಜ ಸುಧಾರಕರು ಬಸವಣ್ಣನವರಾಗಿರ್ಬೋದು, ಈಗ ತಾನೇ ಹೇಳಿದ ಗೌತಮ್ ಬುದ್ಧನಾಗಿರ್ಬೋದು, ಬೇರೆ ಬೇರೆ ಸಮಾಜ ಸುಧಾರಕರು ನಮ್ಮ ದೇಶದಲ್ಲಿ ಹುಟ್ಟಿ ಬಂದು ಈ ಸಮಾಜ ಪರಿವರ್ತನೆಗೆ ನೀಡಿದಂತ ಒಂದು ದಿವ್ಯ ಸಂದೇಶಗಳ ಪರಿಣಾಮವಾಗಿ ನಾವು ಇವತ್ತು ನಾವು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅಖಿಲ ಭಾರತ ಬಿರ್ವೇರ ಸಂಘದ ನಾಯಕರ ಲೋಕನಾಥ ಕೋಟ್ಯಾನ್, ಬಿರ್ವೇರೆ ಪಂಜೋಲನ ಸಂಘದ ಗುರುಕಾರ್ದಿ ಸುಮಲತಾ ಎನ್ ಸುವರ್ಣ, ನಾರಾಯಣ ಗುರು ಪದವಿ ಕಾಲೇಜು ಪ್ರಿನ್ಸಿಪಾಲರ್ ಸೌಮ್ಯ ಶೆಟ್ಟಿ, ಶಾಲೆದ ಮುಖ್ಯೋಪಾಧ್ಯಾಯರ ಜಯಶ್ರೀ ಕಾರ್ಯಕ್ರಮಟಿತ್ಯರ, ಕನ್ನಡ ಉಪನ್ಯಾಸಕರ ಕೇಶವ ಬಂಗ್ಯರ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ಬದುಕಡ ಸತ್ಯ ಬೊಕ್ಕ ಪ್ರಾಮಾಣಿಕತೆ ಇತ್ತನ ಸರಿಯಾಯಿನ ಉದ್ದೇಶ ಮುಟ್ಟ್ಯರೆ ಸಾಧ್ಯ ಅಂದ ಡಾಕ್ಟರ್ ವೀಣಾ ಬನ್ನಂಜೆ ಪಂತೆರ ಕಟೀಲು ಬರವು ಸಂಸ್ಥೆಲೆಡ್ ನಡೆದಿನ ಬರವು ಕಲ್ಪಾವನಕ್ಲ ದಿನಾಚರಣೆಡ್ ಆರು ಪಾತಿರಿಯರ. ಕಟೀಲು ಬರವು ಸಂಸ್ಥೆಲೆನ ನಿಲೆಟ್ ಬರವು ಕಲ್ಪಾವನಕ್ಲ ದಿನಾಚರಣೆ ನಡೆದಿತ್ತಂಡ ಈ ಪೊರ್ತುಡು ಡಾಕ್ಟರ್ ವೀಣಾ ಬನ್ನಂಜರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ವೀಣಾ ಬನ್ನಂಜೆ ಪಾತ್ರದ ಬದುಕಡ ಸತ್ಯವಕ ಪ್ರಾಮಾಣಿಕತೆ ಇತ್ತಂಡ ಸರಿಯಾಯಿನ ಉದ್ದೇಶ ಮುಟ್ಟ್ಯರೆ ಸಾಧ್ಯ. ಜೋಕ್ಲೆಗೆ ಶಾಲೆ ಟ್ಯೂಷನ್ ಇಂಚ ಬರೋದ ಬಗೆಟ್ ಒತ್ತಡ ಹೆಚ್ಚೊಂದುಂಡು ಇತ್ತದ ಕಾಲೋಡು ಬರವು ಕಲ್ಪಾವನಕ್ಲು ಬೊಕ್ಕ ಕಲ್ಪನಕ್ಲು ಇರುವೆರ್ಲ ಬದಲಾವಡು ಅಪಗ ಮಾತ್ರ ಎಡ್ಡೆ ಬರವು ಪಡೆಯರೆ ಸಾಧ್ಯ ಅಂದು ಪಂಡ್ಯರ. ಕಟೀಲು ವಾಸುದೇವ ಅಸ್ರಣ್ಣ, ಕಮಲಾದೇವಿ ಪ್ರಸಾದ ಅಸ್ರಣ್ಣ, ಶ್ರೀ ಹರಿನಾರಾಯಣದಾಸ ಅಸ್ರಣ್ಣ, ಬರವು ಸಂಸ್ಥೆಲಿನ ಮುಖ್ಯಸ್ಥರ ಡಾಕ್ಟರ್ ವಿಜಯ ವಿ, ಕುಸುಮಾವತಿ, ರಾಜಶೇಖರ್ ಈ ಪೊರ್ತೊಡಿತ್ತರ. ವೀಣಾ ಬನ್ನಂಜಿಯವರ ಆ ಜ್ಞಾನದ ವಿಶೇಷವಾದಂಥ ಮಹತ್ವವನ್ನು ತಿಳಿದು ನಾವೆಲ್ಲ ಅವರ ಶಿಷ್ಯರಾಗಿ ಕೇಳಿದ್ದೇವೆ ಎಂದು ನಾನು ಭಾವಿಸ್ತೇನೆ. ನಾವು ಕೂಡ ನೀವೇಗೆ ಹೇಳಿದ್ದೇವೆ ಅದು ನಾವು ಕೇಳಿದ್ದೇವೆ. ಉಪನಿಷತ್ತಿನಲ್ಲಿ ಒಂದು ಮಾತುಂಟು, ಪಾಂಡಿತ್ಯ ನಿರ್ವಿದ್ಯ ಬಾಲ್ಯೇನ ನಿಷ್ಠಾಸೇತು. ಪಾಂಡಿತ್ಯವನ್ನು ತಿಳಿದರೆ ನಾವು ಬಾಲಕರಾಗಬೇಕಾಗುತ್ತೆ. ನಾವು ದೊಡ್ಡವರು ಅಂತ ನಮಗೆ ಭಾವ ಬರಬಾರದು, ನಾವು ಬಾಲಕರಾಗಬೇಕು. ಹಾಗಾಗಿ ವೀಣಾ ಬನ್ನಂಜಿಯವರು
ಬದುಕಿನಲ್ಲಿ ಎಲ್ಲವನ್ನೂ ಅನುಭವಿಸಿರ್ತಕ್ಕಂಥವ್ರು. ನಮ್ಮ ದೊಡ್ಡ ದುರಂತ ಏನು ಅಂತಂದರೆ ಬೆಳಿಗ್ಗೆ 5 ಎಬ್ಬಿಸ್ತಾರೆ ಮನೆಯಲ್ಲಿ. ಎದ್ದ ತಕ್ಷಣ ಮುಖ ತೊಳೆಯೋದು, ಕೂಡಿಸೋದು. ಓದಿ ಆದ ಕೂಡಲೇ ಅವನು ಓದಿ 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 ಅವನ ಹೋಮ್ವರ್ಕ್ ಅದು ಇದು ಮಾಡಿ ಅವನಿಗೆ ದಣಿ ಇನ್ನೇನು ಆಯಿತು, ಇನ್ನೊಂದಿಷ್ಟು ಆಕಳಿಕೆ ಬಂದು ಮಲಗಬೇಕು ಅನ್ನೋ ಮತ್ತೆ ಸ್ನಾನ ಮಾಡಬೇಕು, ಒಂದು ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಬೆಳಿಗ್ಗೆ ಸಂಜೆವರೆಗೆ ಪಾಠ 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 ಪಾಠ. ಸಂಜೆ ಆದಮೇಲೆ ಮನೆಗೆ ಹೋಗ್ತಾನೆ, ಮತ್ತೆ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ತಾನೆ. ಅವನಿಗೊಂದು ಊಟ ಮಾಡಿ ಹಾಸಿಗೆಗೆ ಬೆನ್ನು ಹಚ್ಚುವುದು ಒಂದೇ ಬಾಕಿ, ಅವನಿಗೆ ನಿದ್ರೆ. ಬೆಳಿಗ್ಗೆ ಅಮ್ಮ ಎಬ್ಬಿಸೋದಾಗ ಅವನಿಗೆ ಆಗುವ ಹಿಂಸೆ, ಯಾವ ಮಗುವಿಗೂ ಒಳ್ಳೆಯ ನಿದ್ರೆ ಇಲ್ಲ, ಒಳ್ಳೆಯ ಊಟ ಇಲ್ಲ, ಒಳ್ಳೆಯ ಆಟವಿಲ್ಲ. ಕಿನ್ನಿಮುಲ್ಕಿದ ಕನ್ನರ್ಪಾಡಿ ಗಣೇಶೋತ್ಸವದ ಮುಗಿತಲ ಧಾರ್ಮಿಕ ಸಭೆ ಶನಿವಾರ ನಡೆದ. ಒಡಿಪದ ಶಾಸಕರು ಯಶಪಾಲಿ ಸುವರ್ಣ ಗುರುಕಾರ್ಯ ವಹಿಸುತ್ತಿದ್ದರು. ಒಡಿಪು ಕಿನ್ನಿಮುಲ್ಕಿದ ಕನ್ನರ್ಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವಡು ಶನಿವಾರ ಮುಗಿತಲ ಧಾರ್ಮಿಕ ಸಭೆ ಒಡಿಪು ಶಾಸಕರು ಯಶಪಾಲ್ ಸುವರ್ಣ ಗುರುಕಾರ್ಮೆಡ್ ನಡೆತಂಡ. ಸಮಿತಿ ಗುರುಕಾರ್ಯರು ಕೃಷ್ಣಮೂರ್ತಿ ಆಚಾರ್ಯ ಎದ್ಕೊಂಡು ಸುರುತ ಪಾತಿರ ಪಂಡ್ಯರ ಯಶಪಾಲಿಯ ಸುವರ್ಣ ಪಾತಿರ್ದ ನಗರ ಭಾಗಡು ಊರು ಪರವೂರ್ಲಿನ ಭಕ್ತರನ್ನು ಸೇರ್ಸಾದ ಕೃಷ್ಣಮೂರ್ತಿಯರ್ನ ದುಂಬಾಳ್ತಿಡ ಅದ್ಭುತ ಕಾರ್ಯಕ್ರಮ ಪೆರ್ಮೆದ ಸಂಗತಿ. ತಿಲಕೆರೆ ಸ್ವತಂತ್ರ ಸಂಗ್ರಾಮಗೂ ಉಚ್ಚ ಹೆಸರು ಮಲ್ತೆರಾಂಡ ಇತ್ತೆ ಊರದ ಅಭಿವೃದ್ಧಿಗೆ ಪ್ರತಿಜ್ಞೆ ಮಲ್ಪನ ಕಾರ್ಯಕ್ರಮ ನಡೆತೊಂದುಂಡೊಂದು ಪಂಡ್ಯರ. ಒಡಿಪುದ ಪುಂಜೋಲೆನ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ಒತ್ತು ಗುರ್ಕಾರ್ದಿ ಮಮತಾ ಶೆಟ್ಟಿ ಪಾತಿರ್ದು ಎಡ್ಡೆ ಕಾರ್ಯಕ್ರಮಲೆಂದಿ ಒಂದಿರ ಕೃಷ್ಣಮೂರ್ತಿಯರ್ನ ಕಾರ್ಯಕ್ರಮ ಇಡೀ ಭಗವಂತಗ ಅರ್ಪಣೆ ಆತನಂದು ಪಂಡ್ಯರ. ಗೋವರ್ಧನ ಪದ್ಮಶಾಲಿ, ಹರಿಶ್ಚಂದ್ರ ಶೇರಿಗರ್, ಗೌತಮ ಪ್ರಭು, ಪ್ರಶಾಂತ್ ಆಚಾರ್ಯ, ಸದಾನಂದ ಶೇರಿಗರ್ ಇಂಚ ಬೇತೆ ಬೇತೆ ವಲಯದ ಸಾಧಕರೇನ ಗುರ್ತ ಮಲ್ತದ ಸಮ್ಮಾನದ ಮರ್ಯಾದೆ ಮಲ್ತೆರ. ಒಡಿಪು ನಗರ ಪ್ರಾಧಿಕಾರದ ಗುರುಕಾರ್ಯರ ದಿನಕರ ಹೇರೂರು, ದಕ್ಷಿಣ ಕನ್ನಡ ಪದ್ಮಶಾಲಿ ಸಂಘದ ಗುರುಕಾರ್ಯರ ರವಿ ಶೆಟ್ಟಿಗಾರ್ ಕಾರ್ಕಳ, ಒಡಿಪು ಜಿಲ್ಲಾ ಕಾಂಗ್ರೆಸ್ ಒತ್ತು ಗುರುಕಾರ್ಯರ ಪ್ರಖ್ಯಾತ್ ಶೆಟ್ಟಿ ಕಡೇಕರ್, ಗ್ರಾಮ ಪಂಚಾಯತ್ ಗುರುಕಾರ್ಯರ ಜಯಕರ ಶೇರಿಗರ್, ಒತ್ತು ಗುರುಕಾರ್ಯರ ನವೀನ್ ಶೆಟ್ಟಿ, ನಾರಾಯಣಗುರು ಯುವ ವೇದಿಕೆ ಒಡಿಪುದ ಗುರುಕಾರ್ಯರ ಮಿಥುನ್ ಅಮೀನ್, ಪ್ರವೀಣ್ ಆಚಾರ್ಯ ಬಾರ್ಕೂರು, ಸಾದಿಕ್ ಅಹಮದ್ ಶಬರೀಶ್, ಉಮಾನಾಥ ಶೇರಿಕರ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದ ಪಾಲ್ಗೊಂಡರು. ಗಣೇಶೋತ್ಸವದ ಇವತ್ತು 13ನೇ ದಿವಸ, ಸಮಾರೋಪ ಸಮಾರಂಭದ 13ನೇ ದಿವಸ. ಈಗ ಸ್ವಲ್ಪ ನಮ್ಮವರಿಗೆಲ್ಲ ಸ್ವಲ್ಪ ಹುರುಪು ಜಾಸ್ತಿ ಬಂದಿದೆ, ನಮ್ಮ ಯುವಕರಿಗೆಲ್ಲ. ಆದರೆ ನಾಳೆ ನಮ್ಮದು ಗಣೇಶನ ವಿಸರ್ಜನೆ ಸ್ವಲ್ಪ ಬೇಜಾರಾಗ್ತದೆ. ಗಣೇಶೋತ್ಸವ ನಾಳೆಗೆ ನಾವು ಮುಕ್ತಾಯಗೊಳಿಸ್ತೇವಲ್ಲ ಅಂತೇಳಿ 20ನೇ ವರ್ಷದ್ದು. ಇವತ್ತು ಗಣೇಶೋತ್ಸವ ಬಾಲಗಂಗಾಧರ ಪ್ರಾರಂಭ ಆದದ್ದು ಕೇವಲ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಆದರೆ ಇವತ್ತು ಗಣೇಶೋತ್ಸವ ಆ ರೀತಿ ಅಲ್ಲ. ಗಣೇಶೋತ್ಸವ ಒಂದು ಊರಿನ ದೊಡ್ಡ ಆಸ್ತಿಯಾಗಿದ್ದುಕೊಂಡು ಗಣೇಶೋತ್ಸವ ಜೊತೆಗೆ ಆ ಭಾಗದಲ್ಲಿ ಆಗುವಂಥ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ವಿಶೇಷವಾದ ಪ್ರೋತ್ಸಾಹ ನೀಡುವ ಮೂಲಕ ಆ ಊರಿನ ಅಭಿವೃದ್ಧಿಗೆ ಕೂಡ ಪಣ ತೊಟ್ಟುವಂಥ ಒಂದು ಕಾರ್ಯ ಇವತ್ತು ಗಣೇಶೋತ್ಸವ ಸಮಿತಿಯ ಮೂಲಕ ಆಗ್ತಿದೆ. ಪಂಚ ಅಂದರೆ ಏನು? ಪಂಚಂ ಕಾರ್ಯಸಿದ್ಧಿ. ಹಾಗಾಗಿ ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನುಭವ ಆಗಿರ್ತದೆ. ನಮ್ಮ ಕೃಷ್ಣಮೂರ್ತಿಯವರು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗಲೂ ಅದೊಂಥರ ವಿಶೇಷವಾಗಿ ವಿಜೃಂಭಣೆ ಆಗುವಂಥದ್ದು. ಇವತ್ತಿನ ಕಾಲದಲ್ಲಿ ಕಷ್ಟಪಡುವನಿಗೆ ಎಲ್ಲೂ ಗುರುತಿಸುವುದಿಲ್ಲ. ಏನು ಸುಖ ಇದೆ, ಬೇಗದಲ್ಲಿ ಸುಖ ಬರ್ತದೆ, ಬೇಗದಲ್ಲಿ ಇದಾಗುವಂಥವರನ್ನು ಬೇಗ ಜನ ಇಷ್ಟಪಡ್ತಾರೆ. ಆದರೆ ಕಷ್ಟದಲ್ಲಿರೋ ಭಗವಂತ ಮಾತ್ರ ಇಷ್ಟಪಡ್ತಾನೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬಜಿ ಬಿರ್ವೇರನ ಗುರುಕುಲತ್ ಇಡೀ ನರಮಾನ್ಯ ಕುಲಕ್ಕೂ ಗುರುಕುಲಾದುಲ್ಲಿರದ್ದು ಬಂಟ್ವಾಳದ ಶಾಸಕರ ರಾಜೇಶ್ ನಾಯ್ಕ ಉಳಿಪಾಡಿ ಪಂತ್ಯರ. ಬಿಸಿ ರೋಡ್ದ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನಡು ಗುರು ಜಯಂತಿ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿರಿಯರು. ಬಂಟ್ವಾಳ ತಾಲೂಕು ರಾಷ್ಟ್ರೀಯ ಪರ್ಬುಲಿನ ಆಚರಣಾ ಸಮಿತಿ ಬಂಟ್ವಾಳದ ನಿಲೆಟ್ ಶ್ರೀ ನಾರಾಯಣಗುರು ವಸತಿ ಶಾಲೆ ಪೂಂಜಾಲಕಟ್ಟೆ ಯುವ ವಾಹಿನಿ ಬಂಟ್ವಾಳ ತಾಲೂಕು ಘಟಕ, ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘ ಬಕ ಬಂಟ್ವಾಳ ತಾಲೂಕು ಬಿರುವೇರಿ ಪುಂಜೋಲಿನ ಸಂಘದ ಜತೆ ಸೇರಿಗಿಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 179ನೇ ವರ್ಷದ ಜನ್ಮದಿನಾಚರಣೆ ತಾಲೂಕು ಮಟ್ಟದ ಗುರು ಜಯಂತಿ ಕಾರ್ಯಕ್ರಮ ಬಿಸಿ ರೋಡ್ದ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ನಡೆತಂಡ. ಬಂಟ್ವಾಳದ ಶಾಸಕರ ರಾಜೇಶ್ ನಾಯ್ಕ ಉಳಿಪಾಡಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಶಾಸಕರ ಪಾತ್ರದ ಸಂಘರ್ಷ ಇಜ್ಜಂದೆ ಸಾಮಾಜಿಕ ನ್ಯಾಯ ಒದಗದ ಮಾತರೆಗಳ ಜೊತೆ ಬಾಳ್ವೆ ನಡಪಾಯರೆ ಅನುಕೂಲ ಮಲ್ತುಕೊರ್ನ ಮಹಾನ್ ಸಂತೆರ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬಜಿ ಬಿರ್ವೇರನ ಗುರುಕುಲ ಇಡೀ ನರಮಾನ್ಯ ಕುಲಕ್ಕೂ ಗುರುಕುಲಾದುಲ್ಲಿರಂದು ಪಂಡ್ಯರ. ಬಂಟ್ವಾಳ ಪುರಸಭಾ ಗುರುಕಾರ್ಯರು ವಾಸು ಪೂಜಾರಿ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್ ಕಾರ್ಯಕ್ರಮ ಇಟ್ಟರು. ಹೊಸ ಶಾಲಾ ಕಟ್ಟಡವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಹೋದ ಸಂದರ್ಭದಲ್ಲಿ ಮಕ್ಕಳ ಜೊತೆ ಯಾವತ್ತು ಕೋಇನ್ಸಿಡೆನ್ಸ್ ಆಗಿ ನನ್ನ ಹುಟ್ಟುಹಬ್ಬ ಅದೇ ದಿವಸ ಆಗಿತ್ತು. ಅದರಿಂದ ನಾನು ಮಕ್ಕಳ ಜೊತೆಯಲ್ಲೇ ಕೂತು ನಾನು ಬಹಳ ಸುಂದರವಾದ
ಸುಸಜ್ಜಿತವಾದ ಕಟ್ಟಡ ಈಗಾಗಲೇ ತಯಾರಾಗಿದೆ. ನಾನು ಈಗಾಗಲೇ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ. ಆದರೆ ಸಣ್ಣ ಪುಟ್ಟ ಕೆಲವು ತೊಂದರೆಗಳಿಂದ ಸ್ವಲ್ಪ ಡಿಲೇ ಆಯಿತು. ನೀವು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ನಾನು ಅಧಿಕಾರಿಗಳಿಗೂ ಸ್ವಲ್ಪ ಹೇಳಿದ್ದೇನೆ. ಯಾಕೆಂದ್ರೆ ನೀವು ಇನ್ನೂ ಡಿಲೇ ಮಾಡೋದು ಸರಿಯಲ್ಲ, ಮಕ್ಕಳಿಗೆ ಮಾಡೋ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಾಮಾಜಿಕ ಪರಿವರ್ತನೆದ ಹರಿಕಾರ್ಯರಾದ ನಾರಾಯಣ ಗುರುಕುಲು ಮಾತರ್ನಲ ಎಡ್ಡೆಪುಕಾದ ಪುಣೆಯಿನ ಮಹಾನ್ ಸಂತೆರಂದು ಶಾಸಕರ ವೇದವ್ಯಾಸ ಕಾಮತ್ ಪಂತೆರ ಗುರು ಜಯಂತಿ ಲೆಕ್ಕೊಡು ಕುಡ್ಲದ ಲೇಡಿ ಹಿಲ್ ನಾರಾಯಣ ಗುರು ಸರ್ಕಲ್ಡ್ ಗುರುಕ್ಲನ ಮೂರ್ತಿಗೆ ಪುರ್ಪ ನಮಸ್ಕಾರ ಸಂದಾದ ಆರು ಪಾತೆರಿಯರು. ಬಿಜೆಪಿ ಕುಡ್ಲನಗರ ದಕ್ಷಿಣ ಮಂಡಲದ ಪಿರವೂರಿದಿನ ವರ್ಗೋಲೆನ ಮೋರ್ಚಾದ ನಿಲೆಟ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 179ನೇ ವರ್ಷದ ಜನ್ಮದಿನಾಚರಣೆಲೆ ಕೊಡೋ ಕುಡ್ಲದ ಲೇಡಿ ಹಿಲ್ ನಾರಾಯಣ ಗುರು ಸರ್ಕಲ್ಡ್ ಗುರುಮೂರ್ತಿಗೆ ಶಾಸಕರ ವೇದವ್ಯಾಸ ಡಿ ಕಾಮತ್ ಪುರ್ಪ ನಮಸ್ಕಾರ ಸಂದಾಯರು. ಈ ಪೊರ್ತುಡು ವೇದವ್ಯಾಸ ಕಾಮತ್ ಪಾತ್ರಿಡ್ದು ಗುರುಕುಲು ಸಾಮಾಜಿಕ ಪರಿವರ್ತನೆದ ಹರಿಕಾರ್ಯರಾದ ಪಿರವೂರಿದಿನ ಕ್ಲಬಕ ಸರ್ವೇರ್ನಲ ಎಡ್ಡಿಪುಗಾದ ಪುಣೆಯಿನ ಸಂತಿರಂದು ಪಂಡ್ಯರ. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್, ದುಂಬುದ ಮೇಯರ್ ಬಿಜೆಪಿ ಪಿರವೂರಿದಿನ ಮೋರ್ಚಾದ ಗುರುಕಾರ್ಯರು ದಿವಾಕರ ಪಾಂಡೇಶ್ವರ, ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ, ರಮೇಶ್ ಕಂಡೆಟ್ಟು, ಲಲ್ಲೇಶ್ ಕುಮಾರ್, ರಮೇಶ್ ಹೆಗ್ಡೆ, ಪೂರ್ಣಿಮಾ ಈ ಪುರ್ತುಡಿತ್ಯರು. ನಾರಾಯಣ ಗುರುಗಳ ವ್ರತವನ್ನು ಇಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ಮಾಡಿದ್ದು ಆ ಒಂದು ವಿಶೇಷವಾದಂಥ ಅವಕಾಶ ಸಿಕ್ಕಿದ್ದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಇದೊಂದು ಪುಣ್ಯದ ಒಂದು ಭಾಗ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಅವರ ಗುರುಗಳ ಜಯಂತಿಯ ದಿವಸ ಬಹಳ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆ ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಮಾಜದ ಸಾಧು ಸಂತರ ಕೊಡುಗೆಯನ್ನು ಭಾಳ ವಿಶೇಷವಾದಂಥ ಗೌರವಿಸ್ತಾ ಇವತ್ತು ಈ ಒಂದು ರಸ್ತೆಗೆ ಕೂಡ ಗೋಕರ್ಣನಾಥೇಶ್ವರ ಕ್ಷೇತ್ರದ ರಸ್ತೆ ಅಂತ ಹೇಳುವಂಥ ನಾಮಕರಣ ಕೂಡ ಮಾಡಿದ್ದು. ಅದು ಮಾತ್ರವಲ್ಲ, ಉರ್ವದಲ್ಲಿ ಒಂದು ವಿಶೇಷವಾದಂಥ ಸಣ್ಣದಾದ ಗುರುಗಳ ಮಂದಿರವನ್ನು ಕಟ್ಟಿದ್ದು. ಹೀಗೆ 10 ಕೊಡುಗೆಗಳನ್ನು ಕೊಡ್ತಾ ಕೊನೆಯದಾಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾರಾಯಣ ಗುರುಗಳ ನಿಗಮವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರದ ವಿಶೇಷತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೋನಾ ತಿಂಗಳು ಬರ್ಪನ ಅನಂತ ಚತುರ್ದಶಿ ನೋಂಪು ಬ್ರಾಣರಿಗೆ ಬಾರಿ ವಿಶೇಷ ದಿನ ಆದಿತ್ತದ ಜನಿವಾರ ಪಗತು ಪಾಡುವೆರ. ಕುಡ್ಲದ ಬಾಲಂಬಟ್ ಮನೆತನದ ರಾಧಾಕೃಷ್ಣ ದೇವಸ್ಥಾನಡು ಶನಿವಾರ ನೋಂಪು ಆಚರಣೆ ನಡೆತಂಡ. ತುಳುನಾಡದ ಬೇತೆ ಬೇತೆ ಆಚರಣೆಲೆಡ್ ಬ್ರಾಣಿರಿ ಕರಿಪುನ ನೋಂಪು ಸೋನಾ ತಿಂಗಳು ಬರ್ಪುನ ಒಂಜಿ ಧಾರ್ಮಿಕ ಆಚರಣೆ ಆದುಂಡು. ಅನಂತ ಚತುರ್ದಶಿ ಪನ್ಪುನ ಈ ದಿನ ಜನಿವಾರ ಪಗತು ಪಾಡುವೆರ. ಕುಡ್ಲದ ಬಾಳಂಬಟ್ ಮನೆತನದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಶನಿವಾರ ನೋಂಪು ಅಟಣೆ ಆದಿತ್ತಂಡ. ಭಜನಾ ಕಾರ್ಯಕ್ರಮ ಇಸೇಸ ಪೂಜೆ ನಡಪಾಯಿರ. ವ್ರತ ಪತ್ತಿನಕ್ಲು ಅನಂತನ ನೂಲು ಪಾಡ್ದು ಭಗವಂತನು ಪೂಜೆ ಮಲ್ತದ 14 ಬಗೆತ ನೈವೇದ್ಯ, 14 ಎಳೆನೂಲು, 14 ಆರತಿದ ಒಟ್ಟುಗು ಕಲ್ಪೋಕ್ತ ಷೋಡಶ ಉಪಚಾರ ಪೂಜೆ ಮಲ್ಪನ ಕಥೆ ಓದುನ ಹಿಂದೆ ತೈಸೇಸತೆ ಆದುಂಡೊಂದು ಪೂಜೆ ನಡಪಾಯಿನ ಬಾಳಂಬಟ್ ಮನೆತನದ ವಿದ್ವಾನ್ ಗಿರಿಧರ ಭಟ್ ಬೊಕ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಪಂಡೆರ. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಾಯಿನ ಮೋಹನ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ ಈ ಪೊರ್ತುಡಿತದ ಪ್ರಸಾದ ದೆತ್ತೊಂಡೆರ.
ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.